ಸಮುದಾಯದ ಸುಪೀರಿಯರ್ ಜನರಲ್ ರೋಮ್ನ ಅತಿವಂದನೀಯ ಧರ್ಮಗುರುಗಳಾದ ಆರ್ತುರೋ ಸೋಸಾ ಅವರು ಮಂಗಳೂರಿನ ಅಲೋಶಿಯಸ್ ಸಂಸ್ಥೆಗೆ ಭೇಟಿ ನೀಡಿದ್ದಾರೆ. ಅಲೋಶಿಯಸ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಳು ಧರ್ಮಗುರುಗಳನ್ನು ಭಾರತೀಯ ಸಂಸ್ಕೃತಿಯಂತೆ ಎದಿರ್ಗೊಂಡರು. ಆರತಿ ಬೆಳಗಿ ಹಣೆಗೆ ತಿಲಕವಿಟ್ಟು ಸಾಂಪ್ರದಾಯಿಕತೆಯನ್ನು ಬಿಂಬಿಸಿದರು. ಸಂಸ್ಥೆಯ ನಿರ್ದೇಶಕರಾದ ವಂದನೀಯ ಧರ್ಮಗುರುಗಳಾದ ಎರಿಕ್ ಮಥಾಯಸ್ ಎಸ್ಜಿ, ಪ್ರಾಂಶುಪಾಲರಾದ ವಿನ್ಸೆಂಟ್ ಮೆಂಡೋನ್ಸಾರ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಿದರು. ಸಂಸ್ಥೆಯು ರಂಗುರಂಗಿನ ರಂಗೋಲಿ ಹಾಗೂ ಅದ್ಭುತ ಅಲಂಕಾರಗಳಿಂದ ಮೆರುಗುಗೊಂಡಿತ್ತು. ಫಾದರ್ ಆರ್ತುರೋ ಅವರು ಸಂಸ್ಥೆಯ ಕೈಗಾರಿಕಾ ತರಬೇತಿ ಕೇಂದ್ರದ ವಿವಿಧ ವಿಭಾಗಗಳನ್ನು ವೀಕ್ಷಿಸಿದರು. ಎಲ್ಲ ವಿದ್ಯಾರ್ಥಿಗಳನ್ನು ಹರಸಿ ಬಳಿಕ ಸಮೂಹ ಛಾಯಾಚಿತ್ರಕ್ಕೆ ಜತೆಯಾದರು. ಸಂಸ್ಥೆಯ ಗುಣಮಟ್ಟದ ಶಿಕ್ಷಣವನ್ನು ಫಾದರ್ ಆರ್ತುರೋ ಬಹುವಾಗಿ ಶ್ಲಾಘಿಸಿದರು. So wisely said, there is enough for each one's need, but not for each one's greed. Before we reach a point of no return, before the environment degradation becomes irreversible, we must act to protect and to save nature. Our teachers, you, ಈ ಸಂದರ್ಭ ಸಂಸ್ಥೆಯ ರೆಕ್ಟರ್ ಫಾದರ್ ಡೈನೋಷಿಯಸ್ ವಾಸ್ ಎಸ್ಜಿ, ರೆವರೆಂಡ್ ಫಾದರ್ ವರ್ನನ್ ಡೇಕುನ್ನಾ, ರೆವರೆಂಡ್ ಫಾದರ್ ಲಿಸ್ಬರ್ಟ್ ಡಿಸೋಜಾ ಎಸ್ಜಿ, ರೆವರೆಂಡ್ ಫಾದರ್ ವಿಕ್ಟರ್ ಅಸಾವಡ್ ಎಸ್ಜಿ, ರೆವರೆಂಡ್ ಫಾದರ್ ಸ್ಟ್ಯಾನಿಸ್ಲಸ್ ಡಿಸೋಜಾ ಎಸ್ಜಿ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, V4 ನ್ಯೂಸ್ 24/7 ಮಂಗಳೂರು.